ಬಸ್ ಸ್ಟಾಪಲ್ಲಿ ಇದ್ದೀನಿ, ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಎವ್ರಿ 10 ಮಿನಿಟ್ಸ್ಗೊಂದು ಬಸ್ ಬರುತ್ತೆ ಆ್ಯಂಡ್ ಯಾರೂ ಇಲ್ಲ, ಇಲ್ಲಿ ಜಾಸ್ತಿ ಜನ ಇಲ್ಲ ಇವಾಗ. ಆ್ಯಂಡ್ ಇದು ಪ್ರೆಸ್ಟೋ ಕಾರ್ಡ್ ಅಂತ ಬಸ್ ಕಾರ್ಡ್, ಇದನ್ನೇ ಟ್ಯಾಪ್ ಮಾಡಿಬಿಟ್ಟು ಬಸ್ಗೆ ಹೋಗೋದು ನಾವು. ಹಲೋ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದು ನಿಮಗೆ ನೋಟಿಫೈ ಮಾಡುತ್ತೆ. ಹಲೋ ಎವ್ರಿವಾನ್, ಫಾರ್ ದ ಫಸ್ಟ್ ಟೈಮ್ ಇವತ್ತು ನೀವು ನನ್ನನ್ನು ಹೊರಗಡೆ ವಿಡಿಯೋ ಮಾಡ್ತಾ ಇರೋದು ನೋಡ್ತಾ ಇದ್ದೀರಾ. ಐ ಮೀನ್ ಆಫ್ಟರ್ ಸೋ ಲಾಂಗ್, ತುಂಬ ದಿನ ಆಗಿತ್ತು ಹೊರಗಡೆ ಬಂದು. ಇವತ್ತು ನಮ್ಮ ಕ್ಯಾಮ್ರಾಮ್ಯಾನು ಹಾಗೆ ನಿಮ್ಮ ಚೋಟಾ ಚಾಂಪಿಯನ್ನು ನಾನು ಮನೆಯಲ್ಲೇ ಬಿಟ್ಬಿಟ್ಟು ಹೊರಗಡೆ ಬಂದಿದ್ದೀನಿ. ಸ್ವಲ್ಪ ಕೆಲವೊಂದು ನೆಸೆಸರಿ ಥಿಂಗ್ಸ್ ಬೇಕಾಗಿತ್ತು ಮನೆಗೆ. ಸೊ ಇವತ್ತು ನಾನು ಬಂದಿದ್ದೀನಿ. ಈ ವಿಂಡಿಂದಾಗಿ ನಂದು ಮಾತುಗಳು ಸ್ವಲ್ಪ ಜಾಸ್ತಿ ಕೇಳದೆ ಇರ್ಬೋದು, ನಿಮಗೆ ತುಂಬ ಗಾಳಿ ಬರ್ತಾ ಇರೋದ್ರಿಂದ ಸಾರಿ ಫಾರ್ ದ್ಯಾಟ್. ಹಾಗೆಯೇ ಇಲ್ಲಿ ನಾನು ಮಾಸ್ಕ್ ಹಾಕೊಂಡಿದ್ದೀನಿ, ಆದರೆ ಇಲ್ಲಿ ನಾವು ಜನಗಳು ಜಾಸ್ತಿ ಯಾರು ಮಾಸ್ಕೇ ಹಾಕೊತಾ ಇಲ್ಲ. ಆ್ಯಕ್ಚುಲಿ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಯಾರು ಜಾಸ್ತಿ ಮಾಸ್ಕ್ ಹಾಕೊಂಡು ಹೋಗೋದನ್ನು ನಾನು ನೋಡೇ ಇಲ್ಲ. ಆ್ಯಕ್ಚುಲಿ ಎಲ್ಲರೂ ಆರಾಮಾಗಿ ಹಾಗೆ ಓಪನ್ ಆಗಿ ಹೋಗ್ತಾರೆ. ಎಲ್ಲೋ ಒಂದು 10ರಲ್ಲಿ ಯಾರೋ ಒಂದು ಜನ ಯಾರಾದರೂ ಮಾಸ್ಕ್ ಹಾಕೊಂಡಿರ್ತಾರೆ ಅಷ್ಟೇ. ಬಟ್ ನಾವು ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಂಡೇ ಹೋಗ್ತಿದ್ದೀವಿ. ತುಂಬ ದಿನ ಆಗಿತ್ತು ಮನೆಯಿಂದ ಹೊರಗಡೆ ಬಂದು, ತುಂಬಾ ದಿನ ಆಗಿತ್ತು. ಆ್ಯಕ್ಚುಲಿ ಆಲ್ಮೋಸ್ಟ್ 1.5 ಮಂತ್ ಆಗಿದೆ ನಾವು ಇಲ್ಲಿ ಎಲ್ಲೂ ಓಡಾಡದೆ. ಆ್ಯಂಡ್ ನಾನು ಹೋಗ್ತಿರೋದು ಇವಾಗ ವಾಲ್ಮಾರ್ಟ್ ಅಂತ ಒಂದು ಶಾಪ್ಗೆ, ಸೂಪರ್ ಮಾರ್ಕೆಟ್ಗೆ. ಅದು ನಮ್ಮ ಮನೆಯಿಂದ ಒಂದು 2-3 ಸ್ಟಾಪ್ಸ್ ದೂರದಲ್ಲಿದೆ, ಬಸ್ಸಲ್ಲಿ ಹೋಗಬೇಕು. ಸೊ ನಾನು ಇವಾಗ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಜನರು ಮುಖ ನೋಡಿ ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ 1.5 ಮಂತ್ಸ್ ಹೊರಗಡೆ ಬರದೆ. ಹಾಗಾಗಿ ಇವತ್ತೊಂದು ಸ್ವಲ್ಪ ಫ್ರೆಶ್ ಫೀಲ್ ಆಗ್ತಾ ಇದೆ, ಏನೋ ಖುಷಿ ಆಗ್ತಿದೆ. ಇಷ್ಟು ದಿನ ನಮಗೆ ಏನೋ ಸ್ವಾತಂತ್ರ್ಯ, ಯಾವ ಥರ ಹೊರಗಡೆ ಹೋಗೋ ಒಂದು ಸ್ವಾತಂತ್ರ್ಯ, ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಅಂದರೆ ಏನು ಹೋಗೋದು ಬರೋದು ಇದೆಲ್ಲ ಮಾಮೂಲಿ ಅಲ್ವಾ ಅಂತ. ಬಟ್ ಯಾವಾಗ ನಾವು ಈ ಥರ ಲಾಕ್ಡೌನಲ್ಲಿ ಒಳಗಡೆ ಕೂತಿದ್ದೀವೋ, ಸೊ ಇವಾಗ ಹೊರಗಡೆ ಹೋಗೋದ್ರದ್ದು ಒಂದು ಮಹತ್ವ, ಅದ್ರ ಒಂದು ಖುಷಿ ಇವಾಗ ಗೊತ್ತಾಗ್ತಾ ಇದೆ. ಆ್ಯಕ್ಚುಲಿ ಎಷ್ಟು ಖುಷಿ ಆಗುತ್ತೆ ಒಂದು ಫ್ರೀ ಆಗಿ ಹೊರಗಡೆ ಓಡಾಡೋಕ್ಕೆ ಅಂತ. ಆ್ಯಂಡ್ ನಾವಿರೋ ಲೊಕ್ಯಾಲಿಟಿ ಇದು, ಈ ಥರ ಯಾರು ಜಾಸ್ತಿ ಜನಗಳು ನಿಮ್ಗೆ ಎಲ್ಲೂ ಕಾಣೋಕ್ಕೆ ಸಿಗೋದಿಲ್ಲ. ಎಲ್ಲೋ ಅಲ್ಲಲ್ಲಿ ಒಬ್ಬೊಬ್ರು ಓಡಾಡ್ತಾ ಇರ್ತಾರೆ ಅಷ್ಟೇ. ಸೊ ಹೋಗೋಣ, ಸ್ವಲ್ಪ ಗ್ರಾಸರಿ ಶಾಪಿಂಗ್ ಮಾಡ್ಕೊಂಡು ಬರೋಣ. ಟ್ರಾಲಿ ಇದೆ, ಕ್ಯಾರಿ ಬ್ಯಾಗ್ ತರ, ಇದೊಳ್ಳೆ ವೀಲ್ ಇದೆ. ಸೊ ಹಂಗಾಗಿ ಎಳ್ಕೊಂಡು ಬರ್ಬೋದು ಇದ್ರೊಳಗಡೆ ಹಾಕ್ಬಿಟ್ಟು, ಎಷ್ಟೇ ಥಿಂಗ್ಸ್ ಇದ್ರೂ. ಸೊ ಕಷ್ಟ ಆಗಲ್ಲ ಒಬ್ಬರೇ ಹೋದ್ರೂ. ಆ್ಯಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗೋಕ್ಕಾದ್ರೂ ಏನು ಕಷ್ಟ ಆಗೋದಿಲ್ಲ. ಆ್ಯಂಡ್ ಇದು ಲಾಕ್ಡೌನಿಂದ ಈ ಥರ ಖಾಲಿ ಇದೆ ರೋಡ್ ಅಂತ ಅನ್ಕೊಂಬಿಡಿ. ಇಲ್ಲಿ ಯಾವಾಗಲೂ ಹಿಂಗೆ ಇರೋದು, ಜಾಸ್ತಿ ಓಡಾಟ ಇರಲ್ಲ ವೆಹಿಕಲ್ಸ್ದು. ಹಾಗೆ ಜನರು ಕೂಡ ಓಡಾಡೋದು ತುಂಬಾ ಕಡಿಮೆ. ಸ್ವಲ್ಪ ಜಾಸ್ತಿ ಮನೆಗಳೇ ಇದೆ ಈ ಏರಿಯಾದಲ್ಲಿ. ಹಾಗಾಗಿ ಮೇನ್ ಟೊರೊಂಟೊ ಸಿಟಿ ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿ ಜನ ಓಡಾಡ್ತಾರೆ, ಸ್ವಲ್ಪ ಜನಗಳು ಓಡಾಡ್ತಿದ್ದಾರೆ ಅಂತ ಅನಿಸುತ್ತೆ. ಬಟ್ ಈ ಥರ ಒಳಗಡೆ ಸಿಟಿ ಒಳಗಡೆ ತುಂಬ ಕಮ್ಮಿ ಇರುತ್ತೆ ಜನಗಳು ಓಡಾಟ. ಸ್ವಲ್ಪ ವೆಹಿಕಲ್ಸ್ ಇರುತ್ತೆ ಅಷ್ಟೇ, ಅದು ಬಿಟ್ಟರೆ ಜನಗಳು ಸ್ವಲ್ಪ ಕಮ್ಮಿನೇ ಓಡಾಡೋದಿಲ್ಲೆಲ್ಲ. ಫೈನಲಿ ಗ್ರಾಸರಿ ಶಾಪಿಂಗ್ ಮುಗಿಸ್ಕೊಂಡು ಬಂದೆ. ಮಧ್ಯಾಹ್ನ 3 ಗಂಟೆಗೆ ಹೋಗಿದ್ದೆ, ಬರ್ಬೇಕಾದ್ರೆ 6:45 ಆಯಿತು. 3:45 ಗಂಟೆ ಹಿಡೀತು. ಅಂದರೆ ಅಷ್ಟು ರಶ್ ಇತ್ತಲ್ಲಿ. ಅಂದರೆ ನನಗೆ ಒಳಗಡೆ ಹೋಗೋಕ್ಕೆ ತುಂಬ ಲೇಟ್ ಆಯಿತು. ಚೆಕ್ ಇನ್ ಆಗೋಕ್ಕೆ ತುಂಬ ಕ್ಯೂ ಇತ್ತು. ಸೊ ಅದನ್ನೆಲ್ಲ ಮಾಡಿಕೊಂಡು ವಾಪಸ್ ಚೆಕ್ಔಟಲ್ಲೂ ಕ್ಯೂ ಆಗಿಬಿಟ್ಟು ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ 3:45 ಗಂಟೆ ಹಿಡೀತು ನನಗೆ. ನಾನು ಜಾಸ್ತಿ ಒಳಗಡೆ ಏನು ತೋರ್ಸಕ್ಕೆ ಹೋಗಿಲ್ಲ ಗ್ರಾಸರಿ ಶಾಪಿಂಗಲ್ಲಿ, ಬಿಕಾಸ್ ಇವಾಗ ಎಲ್ಲ ಐಟಮ್ಸು ಇದೆ, ಮೊದಲಿನ ಥರ ಎಲ್ಲ ಖಾಲಿ ಆಗಿದೆ. ರಾಕ್ಸ್ ಆ ಥರ ಏನೂ ಇಲ್ಲ, ಎಲ್ಲನೂ ಕರೆಕ್ಟಾಗಿ ಸಿಗ್ತಾ ಇದೆ. ಬಟ್ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಬೇಕು. ಹಾಗಾಗಿ ನಾನು ಮತ್ತೆ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಎಲ್ಲರೂ ಕಷ್ಟಪಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಒಳಗಡೆ ಹೋಗಿರ್ತಾರೆ. ಸೊ ಅದರಲ್ಲಿ ನಾವು ಟೈಮ್ ವೇಸ್ಟ್ ಮಾಡೋದು ಸರಿ ಅನಿಸಲಿಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಇವಾಗ ಬಂದು ಏನೋ ಒಂದು ಸ್ನ್ಯಾಕ್ಸ್ ತಿನ್ನೋಣ ಅಂತ ಮನಸ್ಸಾಯಿತು ತುಂಬಾನೇ. ಹಂಗಾಗಿ ಇವತ್ತು ಸೋಯಾಚಂಕ್ಸ್ ಮಂಚೂರಿ ಮಾಡೋಣ ಅಂತ ಹೊರಟಿದ್ದೀನಿ. ಏನೋ ಟೈಮ್ ಸ್ವಲ್ಪ ಇವತ್ತು 7:30 ಆಗಿದೆ. ಸ್ನ್ಯಾಕ್ ತಿನ್ನೋ ಟೈಮ್ ಏನಲ್ಲ, ಸ್ವಲ್ಪ ಕ್ರಾಸ್ ಆಗಿದೆ ಸ್ನ್ಯಾಕ್ ತಿನ್ನೋ ಟೈಮು. ಬಟ್ ಸ್ಟಿಲ್ ಇಲ್ಲಿ ಏನಂದ್ರೆ, ಇಲ್ಲಿ ಸನ್ಸೆಟ್ ಆಗದೆ 8 ಗಂಟೆ 10 ನಿಮಿಷ. ಇವಾಗ ಇನ್ನು ಸ್ವಲ್ಪ ದಿನ ಹೋಗ್ತಿದ್ದಂಗೆ 9 ಗಂಟೆ ಎಲ್ಲ ಆಗುತ್ತೆ ಸನ್ಸೆಟ್ ಆಗೋದು. ಸೊ ಹಂಗಾಗಿ ನಮ್ಗೆ ಎಷ್ಟೊತ್ತಾದ್ರೂ 8 ಗಂಟೆ ಆದ್ರೂ ಪರವಾಗಿಲ್ಲ, ಇನ್ನು ಸಂಜೆ 4 ಗಂಟೆ 5 ಗಂಟೆ ಅಂತ ಅನಿಸ್ತಾ ಇರುತ್ತೆ. ಹಂಗಾಗಿ ಸ್ನ್ಯಾಕ್ಸ್ ಎಷ್ಟೊತ್ತು ಬೇಕಾದ್ರೂ ತಿನ್ಬೋದು. ಸೊ ನಿಮಗೂ ಸೋಯಾಚಂಕ್ ಮಂಚೂರಿ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನನ್ನ ರೆಸಿಪಿ ಫಾಲೋ ಮಾಡ್ಬೋದು. ನಾನು ಮಾಡಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ.
ಮೊದಲನೇದಾಗಿ ಇಲ್ಲಿ ಸೋಯಾ ಚಂಕ್ಸ್ ಹಾಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬಿಸಿ ನೀರು ಹಾಕಿಬಿಟ್ಟು ನೆನೆಸಿಡ್ತೀನಿ. ಒಂದು 5 ನಿಮಿಷ ನೆನೆದ ತಕ್ಷಣ ಅದು ಒಂದು ಚೆನ್ನಾಗಿ ದೊಡ್ಡದಾಗಿ ಸೈಜಲ್ಲಿ ದೊಡ್ಡದಾಗುತ್ತೆ. ಸೊ ಒಂದು 5 ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಬಿಡಿ. ನೆನೆಸಿದ ಸೋಯಾ ಚಂಕ್ ನೀರೆಲ್ಲ ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡಿದ್ದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಇದು. ಅದಕ್ಕೆ ಇನ್ನೂ ಒಂದು 2 ಟೇಬಲ್ ಸ್ಪೂನಷ್ಟಿದು ಮೈದಾ ಇದೆ ಇದರಲ್ಲಿ. ಆಮೇಲೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಟ್ಟು 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರಲ್ಲಿ ನೆನೆಸಿಟ್ಟ ಮೇಲೆ ಬಿಸಿನೀರು ಹಾಕಿಬಿಟ್ಟು ಅದು ಸೈಜ್ ದೊಡ್ಡದಾಗ್ಬಿಡುತ್ತೆ ಸೋಯಾದು. ಸೊ ಚೆನ್ನಾಗಿರುತ್ತೆ ಆವಾಗ. ಸೊ ಬಿಸಿನೀರಲ್ಲಿ ಒಂದು 5 ನಿಮಿಷ ನೆನೆಸ್ಬಿಟ್ಟು ಈ ಥರ ಕಲಿಸ್ಕೊಂಬಿಡಿ. ಆಮೇಲೆ ಕಲಿಸ್ಬಿಟ್ಟು ಎಣ್ಣೆಯಲ್ಲಿ ಒಂದೊಂದೇ ಬಿಡಿ. ಚೆನ್ನಾಗಿ ಎಣ್ಣೆಯಲ್ಲಿ ಕಾಯಿಸ್ಬಿಟ್ಟು ಕ್ರಿಸ್ಪಿ ಗೋಲ್ಡನ್ ಕಲರ್ ಆಗೋ ತನಕ ಕಾಯಿಸಿ. ಅದೇ ಗ್ಯಾಪಲ್ಲಿ ನನ್ನ ಮಗನ್ನು ನೋಡಿ ಏನೋ ಕಸರತ್ತು ಮಾಡ್ತಾ ಇದ್ದಾನೆ. ಸೈಲೆಂಟ್ ಆಗಿದ್ದಾನೆ ಅಂದರೆ ಏನೋ ಮಾಡ್ತಾ ಇದ್ದಾನೆ ಅಂತಲೇ ಅರ್ಥ ಅಲ್ವಾ ರೇಯಾನ್? ಇಲ್ಲಿ ನೋಡಿಲಿ, ಸೈಲೆಂಟ್ ಆಗಿದ್ರೆ ನೀನೇನೋ ಲೂಟಿ ಮಾಡ್ತಾ ಇದೀಯಾ ಅಂತ ಅರ್ಥ ಅಲ್ವಾ? ಹಾಯ್ ಹೇಳು ಎಲ್ಲರಿಗೆ. ಇಲ್ಲಿ ನೋಡ್ಕೊಂಡು ಹೇಳ್ಬೇಕು. ನಮ್ಮದು ಪುತ್ತೂರಲ್ಲಿ ಒಂದು ದೇವಸ್ಥಾನ ಇದೆ, ಮಹಾಲಿಂಗೇಶ್ವರ ದೇವಸ್ಥಾನ. ಇತಿಹಾಸ ಪ್ರಸಿದ್ಧ ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ತುಂಬಾ ಫೇಮಸ್ ಅದು. ಅದ್ರದ್ದು ಜಾತ್ರೆ ಯಾವಾಗಲೂ ಏಪ್ರಿಲಲ್ಲಿ 16 ಮತ್ತು 17ನೇ ತಾರೀಕಿಗೆ ನಡೀತಾ ಇತ್ತು. ಅದು ಈ ಕೊರೋನಾಯಿಂದಾಗಿ ಅದೂ ಕ್ಯಾನ್ಸಲ್ ಆಯಿತು. ಅದೊಂಥರ ಅಲ್ಲಿ ಜಾತ್ರೆ ಅಂದರೆ ನಮಗೆಲ್ಲ ಒಂಥರ ಸಂಭ್ರಮ. ಎಷ್ಟು ಜನ ಸೇರ್ತಾರೆ ಅಂದರೆ 17ನೇ ತಾರೀಕಿಗೆ ದೊಡ್ಡ ತೇರಿರುತ್ತೆ. ಅವತ್ತು ಎಷ್ಟು ಜನ ಸೇರ್ತಾರೆ ಅಂದರೆ ಅದನ್ನೊಂದು ಕಣ್ಣಲ್ಲಿ ನೋಡೋ ಒಂದು ಆನಂದನೇ ಬೇರೆ. ಈ ವರ್ಷ ದೇವ್ರು ಯಾಕೋ ಮನ್ಸು ಮಾಡಲಿಲ್ಲ, ಆಗ ಆನಂದನ ಎಲ್ಲರಿಗೆ ಕಣ್ಣಲ್ಲಿ ತುಂಬಿಸ್ಕೊಳ್ಳೋ ಒಂದು ಭಾಗ್ಯ ಕೊಡಲಿಲ್ಲ ಯಾರಿಗೂ. ಗೊತ್ತಿಲ್ಲ ಇದೆಲ್ಲ ಯಾವಾಗ ಮುಗಿಯುತ್ತೆ ಅಂತ. ಅದೊಂದು ದೇವಸ್ಥಾನ ಮಾತ್ರ ಅಲ್ಲ, ನಮ್ಮ ಸೌತ್ ಕೆನರಾ ದಕ್ಷಿಣ ಕನ್ನಡದಲ್ಲಿ ತುಂಬಾ ದೇವಸ್ಥಾನಗಳಿದೆ. ನಿಮ್ಗೆ ಗೊತ್ತೇ, ಧರ್ಮಸ್ಥಳ, ಕೆ ಸುಬ್ರಹ್ಮಣ್ಯ, ಎಷ್ಟೊಂದಿದೆ. ಎಲ್ಲ ಕಡೆದು ಜಾತ್ರೆಗಳು ಈ ಒಂದು ಇದರಿಂದಾಗಿ ಎಲ್ಲಾನು ಕ್ಯಾನ್ಸಲ್ ಆಗಿದೆ. ಅದೊಂದು ತುಂಬಾನೇ ಮನ್ಸಿಗೆ ಬೇಜಾರಾಯಿತು. ನಾವು ಇಲ್ಲಿದ್ರು ಅಲ್ಲಿದ್ದಾಗ ಒಂದು ವರ್ಷನೂ ಮಿಸ್ ಮಾಡ್ತಾ ಇರಲಿಲ್ಲ. ಇಲ್ಲಿದ್ರು ಪರವಾಗಿಲ್ಲ, ಎಲ್ಲರೂ ಹಾಕ್ತಿರ್ತಾರೆ ಫೋನಲ್ಲೆಲ್ಲ ನೋಡ್ಬೋದು, ರಥ ಎಳೆಯೋದು, ಅದೆಲ್ಲ ಒಂಥರ ಖುಷಿ ಇತ್ತು. ಬಟ್ ಇದು ಈ ಥರ ಆಗಿದ್ದು ಮನಸ್ಸಿಗೆ ಆ್ಯಕ್ಚುಲಿ ತುಂಬಾನೇ ಬೇಜಾರಾಯಿತು. ಒಂದ್ಸರಿ ಕೊರೋನಾಯಿಂದ ಮುಕ್ತಿ ಸಿಕ್ಕಿದ್ರೆ ಸಾಕಾಗಿದೆ. ಐನೋ ಇವಾಗ ಇಂಡಿಯಾದಲ್ಲಿ ಸ್ವಲ್ಪ ಬೆಟರ್ ಇದೆ, ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ. ಬಟ್ ಇಲ್ಲಿ ಇನ್ನೂ ಏನು ಆ ಸುಳಿವು ಸಿಗ್ತಾ ಇಲ್ಲ ನಮಗೆ, ಕಡಿಮೆ ಆಗ್ತಾ ಇರೋದು. ಇಲ್ಲಿ ಆಲ್ಮೋಸ್ಟ್ ಹೋಲ್ ಕೆನಡಾದಲ್ಲಿ 40,000 ಕೇಸ್ಗಿಂತನೂ ಜಾಸ್ತಿ ಆಗಿದೆ. ಯಾವಾಗ ಮುಗಿಯುತ್ತೋ ಏನೋ ಕತ್ತೇನೋ ಒಂದು ಗೊತ್ತಿಲ್ಲ. ಒಂದು ಗೋಲ್ಡನ್ ಕ್ರಿಸ್ಪ್ ಕಲರ್ ಆಗಿದೆ ನೋಡಿ, ಇಲ್ಲಿ ಒಳ್ಳೆ ಕ್ರಿಸ್ಪಿ ಆಗಿದೆ. ತೆಗಿತಾ ಇದ್ದೀನಿ. ನೆಕ್ಸ್ಟು ಒಂದು ಪ್ಯಾನ್ ತಗೊಂಡು ಎಣ್ಣೆ ಹಾಕ್ತಾ ಇದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು ನೆಕ್ಸ್ಟ್ ಆನಿಯನ್ ಹಾಕ್ತಾ ಇದ್ದೀನಿ. ಒಂದು ಕಟ್ ಮಾಡ್ಕೊಂಡಿರೋ ಆನಿಯನ್ ಜೊತೆಗೆ ಈ ಸ್ಪ್ರಿಂಗ್ ಆನಿಯನ್ ಇದೆ ನನ್ನ ಹತ್ರ, ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಬಾಡಿದ್ಮೇಲೆ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕಿದೆ. ಇದಕ್ಕೆ ಚಿಲ್ಲಿ ಸಾಸ್ ಹಾಕಬೇಕು. ನನ್ನ ಹತ್ರ ಚಿಲ್ಲಿ ಸಾಸ್ ಇಲ್ಲ, ಅದಕ್ಕೆ ನಾನು ಈ ಶೆಜ್ವಾನ್ ಚಟ್ನಿ ಸ್ಟಿರ್ ಫ್ರೈ ಇದೆ, ಅದನ್ನು ಹಾಕ್ತಾ ಇದ್ದೀನಿ 1 ಸ್ಪೂನಷ್ಟು. ಜೊತೆಗೆ ಒಂದು ಸ್ವಲ್ಪ ವಿನೆಗರ್ ಹಾಕ್ತಾ ಇದ್ದೀನಿ 1 ಸ್ಪೂನಷ್ಟು. ಹಾಗೆ 1 ಸ್ಪೂನಷ್ಟು ಸೋಯಾ ಸಾಸ್, ಆಮೇಲೆ ಟೊಮೆಟೊ ಕೆಚಪ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಯಾಕಂದರೆ ಅವಾಗ ನಾವು ಸ್ವಲ್ಪನೇ ಹಾಕಿರೋದು. ಸೊ ಇನ್ನೊಂದು ಸ್ವಲ್ಪನೇ ಹಾಕಿ, ಸೋಯಾ ಸಾಸ್ ಸಾಲ್ಟಿ ಇರುತ್ತೆ, ಸ್ವಲ್ಪನೇ ಹಾಕಿ.
ಒಂದು ಸ್ವಲ್ಪ ಫ್ರೈ ಆದಮೇಲೆ ನೀವು ಫ್ರೈ ಮಾಡ್ಕೊಂಡಿರೋ ಸೋಯಾ ಹಾಕ್ತೀವಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಈ ಕಲರ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ. ಈ ಥರ ಹಾಕ್ಬಿಟ್ಟು ಪ್ಲೇಟಿಗೆ ಇದ್ರ ಮೇಲೆ ಸ್ಪ್ರಿಂಗ್ ಅನಿಯನ್ಸ್ ಈ ಥರ ಸ್ಪ್ರೆಡ್ ಮಾಡಿದ್ರೆ ಅಲ್ಲಿಗೆ ಸೋಯಾ ಚಂಕ್ ಮಂಚೂರಿ ರೆಡಿ ಆಯಿತು. ತಿನ್ನಕ್ಕೆ ಪಕ್ಕಾ ಸ್ಟ್ರೀಟ್ ಸ್ಟೈಲ್. ಈ ಥರ ಕಡ್ಡಿ ಚುಚ್ಚಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಫೈನಲಿ ಸೋಯಾ ಚಂಕ್ ಮಂಚೂರಿ ರೆಡಿ. ಇವತ್ತು ಫಾರ್ ಅ ಚೇಂಜ್ ನಮ್ಮ ಚೋಟಾ ಚಾಂಪಿಯನ್ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾನೆ ಅಲ್ವಾ ರೇಯನ್? ಟೇಸ್ಟ್ ನೋಡಿ ಹೆಂಗಿದೆ ಹೇಳು. ತಿನ್ನು ಫಸ್ಟು, ಆಮೇಲೆ ಅಮ್ಮಿ ಹೇಳು. ಹೇಗಿದೆ ರೇಯನ್? ಹೆಂಗಿದೆ? ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆಯಾ ಸ್ವಲ್ಪ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಸೊ ಇವಾಗ ನಾನು ಟೇಸ್ಟ್ ಮಾಡಿ ನೋಡ್ಬಿಡ್ತೀನಿ. ಕ್ರಿಸ್ಪಿ ಆಗಿದೆ ಅಲ್ಲ? ನಮ್ಮ ಮನೆ ಹತ್ರ ಆಕ್ಚುಲಿ ಪುತ್ತೂರಲ್ಲಿ ಒಂದು ಗಾಡಿ ಇರ್ತಾ ಇತ್ತು. ಅಲ್ಲಿ ಈ ಸೋಯಾ ಚಂಕ್ ಮಂಚೂರಿ ಮಾಡ್ಕೊಡೋರು. ಅಲ್ಲಿ ತಿಂದಾಗಿಂದ ಆಕ್ಚುಲಿ ನಾವು ಇದಕ್ಕೆ ಫ್ಯಾನ್ ಆಗ್ಬಿಟ್ಟಿದೀವಿ. ನಾನು ಮಾತ್ರ ಅಲ್ಲ, ಇವನು ಅಷ್ಟೇ. ಇವನಿಗೂ ಚಿಕ್ಕಂದಿಂದನೂ ಸೋಯಾ ಚಂಕ್ ಮಂಚೂರಿ ಅಂದ್ರೆ ತುಂಬಾನೇ ಇಷ್ಟ. ಸೊ ಅಲ್ಲಿ ತಿಂದಾಗಿಂದ ಯಾವಾಗಲೂ ಮಾಡ್ತಾನೆ ಇರ್ತೀವಿ. ನಮ್ಗೆ ತುಂಬಾ ಫೇವ್ರೆಟ್ ಇದು. ನಾವು ಇದನ್ನ ಖಾಲಿ ಮಾಡ್ಕೊಂಡ್ಬಿಡ್ತೀವಿ. ನೀವು ನಿಮ್ಮ ಮನೇಲಿ ನಿಮಗೆ ಇದು ಇಷ್ಟ ಆಗಿದ್ರೆ ಮಾಡ್ಕೊಂಡು ನೋಡಿ ಹೇಗಾಯಿತು ಅಂತ ಹೇಳಿ. ಹಾಗೆ ಇನ್ನು ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ಥ್ಯಾಂಕ್ ಯು.